ಹಾಗೆ ಕಳೆದ ಒಂದು 2 ತಿಂಗಳಿಂದ ಕೊರೋನಾ ಆಸ್ಪತ್ರೆಯಾಗಿ ವೆನ್ಲಾಕ್ ಆಸ್ಪತ್ರೆ ಪರಿವರ್ತನೆ ಆದ ನಂತರ ಇಲ್ಲಿಯ ಎಲ್ಲ ಸಿಬ್ಬಂದಿಯವರು ಹಗಲಿರುಳು ದುಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ವತಿಯಿಂದ KCF ವತಿಯಿಂದ ನೀವು ನೀಡಿರುವಂಥ ಹಣ್ಣುಗಳು ಮತ್ತು ಸಿಬ್ಬಂದಿಯವರಿಗೆ ಇದರಿಂದಾಗಿ ನೀವು ಕೊಟ್ಟಿರುವಂತಹ ಪ್ರೋತ್ಸಾಹ, ಅದಕ್ಕೆ ಇಲಾಖೆಯ ಪರವಾಗಿ ನಾನು ನಿಮಗೆ ಎಲ್ರಿಗೂ ಆಭಾರಿಯಾಗಿದ್ದೇನೆ. ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಇನ್ನಷ್ಟು ಶುಭ ಹಾರೈಕೆ. ಆಸ್ಪತ್ರೆಯ ಪರವಾಗಿ ನೀವು ಇದನ್ನೊಂದು ಭಾರಿ ಒಳ್ಳೆಯ ಕೆಲಸ ಮಾಡಿದ್ದೀರಾ. ಕೋವಿಡ್ ಇದಾಗ ರೋಗಗೋಸ್ಕರ ಇದೆಲ್ಲರೂ ಹಗಲು ರಾತ್ರಿ ನೋಡದೆ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಅದನ್ನು ನೀವು ಗುರುತಿಸಿ ಇವತ್ತು ಈ ಫ್ರೂಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರಿ. ನಿಮಗೆ ನಿಮ್ಮ ಸಂಘಕ್ಕೆ ತುಂಬ ಧನ್ಯವಾದಗಳು. ಸರ್ ಯಾರು ಸಿಸ್ಟರ್ ಸೆಕ್ಯೂರಿಟಿ ನಾವು ಅನಿವಾಸಿ ಕನ್ನಡಿಗರ ಸಂಘಟನೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF ವತಿಯಿಂದ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈ ಒಂದು ಕೊರೋನಾ ವೈರಸ್ ಸಂದರ್ಭದಲ್ಲಿ ರಾತ್ರಿ ಹಗಲು ದುಡಿಯುತ್ತಿರುವಂತಹ ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಒಂದು ಫಲಹಾರ ಕಿಟ್ಟು ವಿತರಣೆ ಈ ಸಂದರ್ಭದಲ್ಲಿ ಇವತ್ತು ಶುಕ್ರವಾರ ನಾವು ವಿತರಿಸಿದ್ದೇವೆ. ಈ ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕರಾದಂತಹ ಸದಾಶಿವರವರ ನೇತೃತ್ವದಲ್ಲಿ ನಾವು ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಈ ಒಂದು ಫಲಹಾರ ಕಿಟ್ KCF ನಮಗೆ ಕಲಿಸಿಕೊಟ್ಟಿತ್ತು. ಅದರ ಅಧ್ಯಕ್ಷರಾದಂತಹ ಶೇಖ್ ಬಾವಾಜಿಯವರೊಂದಿಗೆ ನಾವು ಮಾತಾಡಿದಾಗ ಈ ಒಂದು ವಿಷಯವನ್ನು ಅವರೊಂದಿಗೆ ಮಂಡಿಸಿದಾಗ ಅವರು ಎಲ್ಲರಿಗೂ KCF ಪರವಾಗಿ ಒಂದು ಕಿಟ್ ವಿತರಣೆಯನ್ನು ನಮ್ಮೊಂದಿಗೆ ಕಲಿಸಿಕೊಟ್ಟಿದ್ದರು. ಅದನ್ನೆಲ್ಲರೂ ನಾವು ಇವತ್ತು ಇಲ್ಲಿಯ ಸಿಬ್ಬಂದಿ ವರ್ಗಕ್ಕೆ ವಿತರಿಸಿದ್ದೇವೆ. ಅವರು ಸಿಬ್ಬಂದಿ ವರ್ಗದ ಸ್ಟಾಫ್ಗಳು, ಡಾಕ್ಟರ್ಸ್ಗಳು, ಅದೇ ರೀತಿ ಉಳಿದ ಇಲ್ಲಿನ ಮ್ಯಾನೇಜರ್ಗಳು ಎಲ್ಲರೂ ಉಪಸ್ಥಿತರಿದ್ದರು.